ಈ ವಿಚಾರವಾಗಿ ಮಾತಾಡಬೇಕಾಗಿದೆ. ಸಹೋದರ ಮಾರೀಚವರನ್ನು ನೋಡೋಣ. ವಿಹರಿಸುತ್ತಿರುವವರು ಸ್ವತಂತ್ರಗೊಂಡವರು ನಾವು. ಆದರೆ ಇಂದೀಗ ಯಾವುದೋ ಘನ ಉದ್ದೇಶವನ್ನು ಹೊತ್ತು ನಮ್ಮನ್ನು ಒಗ್ಗೂಡುವಂತೆ ಕರೆದ ಹಾಗೆ ಭಾಸವಾಗುತ್ತಾ ಇದೆ. ಏನಾಗಬೇಕು ಏನೋ ಸಹೋದರ ದುರ್ವಾರ್ತೆಯೊಂದನ್ನು ಕೇಳಿದೆ. ಸ್ವತಂತ್ರವಾಗಿರುವಂತಹ ಈ ತಾಟಕವನದಲ್ಲಿ ಇಂದು ಬರಸಿಡಿಲೆ ಬಡಿದಂತಾಗಿದೆ. ನಮ್ಮ ಮಾತಾಶ್ರೀಯವರು ಆಹಾರವನ್ನು ಹುಡುಕುತ್ತಾ ಮುಂದುವರೆದಾಗ ಯಾರೋ ಈರ್ವರು ಮನುಜರಂತೆ ನಮ್ಮ ಕಾಡಿಗೆ ಪ್ರವೇಶ ಮಾಡಿ ನಮ್ಮ ತಾಯಿಯನ್ನು ಪ್ರಶ್ನಿಸಿದ್ದು ಮಾತ್ರವಲ್ಲ, ಮುಂದುವರಿದಾಗ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡುವುದು. ಮಹಾತಾಯಿ ಪ್ರಾಯಕ್ಕೆ ಬಂದ ಮಕ್ಕಳು ನಾವು. ಕೆಲಸ ಮಾಡದೇ ಇದ್ರು ನಮ್ಮ ಹೊಟ್ಟೆಗೆ ಮೋಸ ಮಾಡ್ತಿರ್ಲಿಲ್ಲ ನಮ್ಮಮ್ಮ. ಹೌದಲ್ಲ, ಅಂತ ತಾಯಿಯನ್ನು ಕಳೆಕೊಂಡವೆಂದಾದರೆ ಅದಕ್ಕೆ ಕಾರಣರಾದವರನ್ನು ಬಿಡಕೂಡದು, ಅವರನ್ನು ಹೊಡೆಯ ಕೆಡಹೋಣ. ಅದಕ್ಕಿಂತ ಮೊದಲು ನನ್ನ ಸಮಸ್ಯೆಗೆ ಪರಿಹಾರ ಆಗಬೇಕು. ತಾಯಿ ಸತ್ತವಳು ಸತ್ತು ಹೋಗ್ಲಿ, ಇನ್ನು ಹೊಟ್ಟೆಗೆ ಗತಿ ಏನು? ನನ್ನಲ್ಲಿ ಕೇಳುವುದಲ್ಲ, ಮತ್ತೆ ಕೊಂದವರಲ್ಲಿ ಕೇಳಬೇಕು. ಅವರಲ್ಲಿ ಕೇಳುದ? ಹೌದು. ಆ ಒಂದು ಅವ್ರು ಕೊಡಬೇಕು, ಇಲ್ಲದ್ರೆ ಅವರನ್ನು ನಾವು ತಿನ್ನಬೇಕು ಅಲ್ವೇ? ಹೌದು.
ಹಾಗೆ ನಾನು ಆಡುವುದಿಲ್ಲ. ಆದರೆ ನೀನು ಎಸಗಿದ ಮಹತ್ತರವಾದ ಅಪರಾಧ ಏನು? ತಾಟಕಿ ದೇವಿ ಎನ್ನುವಳನ್ನು ಹೆಣ್ಣೆಂಬ ಹಾಗೆ ಪರಿಗಣಿಸದೆ ಸ್ತ್ರೀವಧೆಯನ್ನು ಮಾಡಿದೆ. ಯಾಕೆ ಹೇಳು? ಕಾರಣ ಉಂಟು. ಎನ್ನುವವಳಲ್ಲಿ ಹೆಣ್ತನವನ್ನು ಕಾಣುವಂತಹ ಸ್ಥಿತಿ ನಿರ್ಮಾಣ ಆಗಲಿಲ್ಲ. ಮಹಾವಿಷ್ಣು ಖ್ಯಾತಿ ದೇವಿಯನ್ನು ಯಾಕೆ ಕೊಂದ? ಅವಳು ಧರ್ಮಕಂಟಕಿ ಅಂತ. ನನ್ನಲ್ಲಿ ಸುಳ್ಳು ಹೇಳಬೇಡ. ಯಾಕೆ ಕೊಂದ? ನನ್ನಲ್ಲಿ ಸುಳ್ಳು ಹೇಳಿ ದಕ್ಕಿಸಿಕೊಳ್ಳುವುದು ಸತ್ಯವೇ ಆಡುವುದು. ನಾನು ತಾಟಕಿಯಲ್ಲಿ ಹೆಣ್ತನವನ್ನು ಗುರುತಿಸಿಕೊಳ್ಳುವುದಕ್ಕೆ ನಿನಗಾಗಲಿಲ್ವಾ? ಕಾರಣ ಉಂಟು. ಆಗಲಿಲ್ವಾ? ಕೇಳು. ಆಗಲಿಲ್ಲ. ಹಾಗಾದ್ರೆ ನೀನು ವಿಶ್ವಾಮಿತ್ರರಲ್ಲಿ ಕೇಳಿದೆ ಅಂತ ಸ್ತ್ರೀವಧೆ ಮಾಡುವುದು ಸರಿಯೋ ಗುರುಗಳೇ, ಅದು ಅಪರಾಧ ಅಲ್ವ ಅಂತ ಕೇಳಿದ್ದೇನೆ. ಹಾಗಾದ್ರೆ ಯಾಕೆ ಕೇಳಿದೆ? ಆರಂಭದ ಪ್ರಶ್ನೆ ಹಾಗೆ. ಹಾಗಾದ್ರೆ ನೀನು ಹೆಣ್ತನವನ್ನು ಗುರುತಿಸಿದ್ದಿ ಅನ್ನುವುದಲ್ವ? ಹೆಣ್ತನವನ್ನು ಗುರುತಿಸುವುದು ಬೇರೆ, ಹೆಣ್ತನ ಸ್ಥಾಯೀಭೂತಗೊಳ್ಳುವುದು ಬೇರೆ. ಅದು ಆಮೇಲಿನ ಪ್ರಶ್ನೆ. ನಿನ್ನ ಮನಸ್ಸಿಗೆ ಅವಳು ಹೆಣ್ಣು ಅನ್ನುವಾಗ ಖಂಡಿತ ಇಲ್ವಾ? ಈಗ ಕೆಟ್ಟ ಪ್ರಾಣಿಯೊಂದು ಮತ್ತೊಂದು ಪ್ರಾಣಿಗೆ ಜನ್ಮ ನೀಡುತ್ತದೆ, ಅದರಲ್ಲಿ ಸ್ತ್ರೀತ್ವ ಇಲ್ಲ ಅಂತ ಅರ್ಥ ಅಲ್ಲ. ತಾಟಕಿ ನಿಮ್ಮ ತಾಯಿಯಾಗಿದ್ದಾಳೆ, ಅಲ್ಲಿ ಹೆಣ್ತನ ಉಂಟು. ಹೆಣ್ತನವನ್ನು ಗೌರವಿಸುವ ಸ್ಥಿತಿ ಯಾಕಾಗಲಿಲ್ಲ? ಅವಳು ಮಾಡುವ ಕೃತ್ಯ ಕಾರಣ ಶಾಸ್ತ್ರವೇ ಹೇಳ್ತದೆ. ಯಜ್ಞಕಂಟಕರು ಹೆಣ್ಣಾಗಲಿ ಗಂಡಾಗಲಿ ವತಾರ್ಹರು ಎಂಬ ಹಾಗೆ ಶಾಸ್ತ್ರ ಮೀರಿ ನಡೆಯುವವ ರಾಮನಲ್ಲ. ಆ ನಿಟ್ಟಿನಿಂದಲೇ ಶಾಸ್ತ್ರ ಮೀರಿ ನಡೆಯುವವನಲ್ಲ ಅನ್ನುವುದನ್ನು ನಾನು ಒಪ್ಪಿಕೊಳ್ಳಬಹುದು. ಆದ್ರೆ ನಿನ್ನ ಶಾಸ್ತ್ರವನ್ನು ಇಲ್ಲಿ ಅಮಲುಗೊಳಿಸುವುದಕ್ಕೆ ಯಾಕೆ ಬರಬೇಕು ನೀನು? ಇಲ್ಲಿ ಪ್ರಸ್ತುತಗೊಳಿಸುವುದಕ್ಕೆ ಕಾರಣ ಉಂಟು. ಈ ಪ್ರಪಂಚ ಸಂಸ್ಕಾರದಿಂದ ಕೂಡಿರಬೇಕು, ಸಂಸ್ಕಾರಯುಕ್ತವಾದದ್ದಿಲ್ಲಿ ನಡೆಯಬೇಕು. ಅದನ್ನು ಸಂಸ್ಕಾರವನ್ನು ಮುಗಿಸಿ ಅಧರ್ಮವನ್ನೇ ಮೇಳೈಸುವ ವರ್ಗವನ್ನು ನಿರ್ನಾಮಗೊಳಿಸುವುದು ಕ್ಷಾತ್ರಿಯರ ಉದ್ದೇಶ. ಹೇಳಬಹುದಾದ್ರೆ ಅದನ್ನು ನಾವು ಒಪ್ಪಿಕೊಳ್ಳಬೇಕೆಂದಿಲ್ಲ. ಹೌದಲ್ವ? ಖಂಡಿತ. ಹುಲಿಗೆ ಯಾವುದು ಧರ್ಮವಾದು ಹುಲ್ಲಿಗೆ ಧರ್ಮ ಅಲ್ಲ. ನಿಜ. ಹುಲ್ಲಿಗೆ ಯಾವುದು ಧರ್ಮವಾದು ಹುಲಿಗೆ ಧರ್ಮ ಅಲ್ಲ. ನಿನಗೆ ಯಾವುದು ಧರ್ಮವಾದು ನಮಗೆ ಧರ್ಮ ಅಲ್ಲ. ಆದ್ದರಿಂದ ನಿನ್ನ ಧರ್ಮವನ್ನು ನಮ್ಮ ಮೇಲೆ ಆರೋಪಿಸುವುದಕ್ಕೆ ನೀನು ಬರಬೇಡ. ಆದರೆ ಧರ್ಮ ಸ್ವಭಾವ ಬೇರೆ, ಧರ್ಮ ಬೇರೆ. ಹೌದು. ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ವಿದ್ಯಾ ದಶಕಂ ಧರ್ಮ ಲಕ್ಷಣಂ. ಈ ಯಾವುದರಲ್ಲಿಯೂ ನೀನು ಹೇಳಿದ ಸೂತ್ರ ಅನ್ವಯ ಆಗುವುದಿಲ್ಲ. ಧರ್ಮದ ಮುಖಗಳು ಸತ್ಪಥದಲ್ಲೇ ಹತ್ತು ಇವೆ ಎನ್ನುವುದನ್ನು ನೀನು ತಿಳಿಯಬೇಕು. ಹಾಗಿದ್ರೆ ಸ್ವಭಾವ ಯಾರಿಗೆ? ಆ ದಶಕವೇ ಧರ್ಮದ ಲಕ್ಷಣ ಅಲ್ಲ. ಅದನ್ನು ಹೌದು ಅನ್ನುವಾಗ ಶಾಸ್ತ್ರಕಾರರು ಒಪ್ಪಿದ್ದಿದ್ದರೆ ಧರ್ಮಸ್ಯ ಮುಖಾನಿ ಭಿನ್ನಾನಿ ಅನ್ನುವಂತಹ ಸೂಕ್ತಿಯನ್ನು ಅವರು ಆಡ್ತಿರ್ಲಿಲ್ಲ. ಹಾಗಾದ್ರೆ ಒಂದೊಂದು ಕಾಲಕ್ಕೆ ಒಂದೊಂದು ಧರ್ಮ, ಒಂದು ಕಾಲದಲ್ಲಿ ಧರ್ಮ ಅನ್ನುವ ಹಾಗೆ ಪರಿಗಣಿಸಲ್ಪಟ್ಟದ್ದು, ಅಂಗೀಕರಿಸಲ್ಪಟ್ಟದ್ದು, ಮತ್ತೊಂದು ಕಾಲದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಮತ್ತೊಂದು ದೇಶದಲ್ಲಿ ಅಧರ್ಮವಾಗಿ ಪರಿಗಣಿಸಲ್ಪಡ್ತದೆ. ನಿಜ. ನೀನು ಧರ್ಮವನ್ನು ಇಲ್ಲಿ ಸ್ಥಾಯಿಗೊಳಿಸುವುದಕ್ಕೆ ಹೊರಟಿದ್ದಿ ಅನ್ನುವ ಹಾಗೆ ನೀನು ಹೇಳಿದರೆ ನಾವು ಒಪ್ಪಿಕೊಳ್ಳುವುದಕ್ಕೆ ಎರಡು ತೊಡಕಾಗುತ್ತದೆ. ಯಾವುದು? ನಿನ್ನ ಅಯೋಧ್ಯೆಯಲ್ಲೇ ಧರ್ಮ ಇಲ್ಲ, ನಿನಗೆ ಪಟ್ಟಾಭಿಷೇಕ ನಿರ್ಣಯವಾಯಿತೆ, ಆಗಬೇಕು. ಇನ್ನು ಆಯ್ತೆ ಇಲ್ಲ. ಯಾಕಾಗಲಿಲ್ಲ? ಆಗುವುದಿಲ್ಲ. ಏನೋ ಇರಲಿ, ನಮಗದ ಅಗತ್ಯ ಮುಂದೆ ಆಗುವುದಿದ್ರೆ ನೋಡು. ಆದರೆ ಈಗ ಆಗಲಿಲ್ಲ. ಅಲ್ಲ, ಮುಂದೆ ಆಗಲಿ. ಪಟ್ಟಾಭಿಷೇಕವೂ ಆದೀತು, ಅಲ್ಲ ನಿನ್ನ ಬೊಜ್ಜವೂ ಆದೀತು. ಅದು ನಮಗೆ ಪ್ರಶ್ನೆ. ಹೇಳಲಿಕ್ಕಾಗುದಿಲ್ಲ. ಕೆಲವರ ಬೊಜ್ಜ ಮಾಡದೆ ನಾನಂತೂ ಬಿಡ್ಲಿಕ್ಕಿಲ್ಲ. ಕೆಲವರ ಬೊಜ್ಜ ಎಲ್ಲ ಮಾಡ್ಲಿಕ್ಕೆ ನೀನು ಮಾಡಿಸಿ ಏನು? ಅನಾಥೋ ದೈವ ರಕ್ಷಿತ. ಅನಾಥ ಬೊಜ್ಜ ಮಾಡುವ ಕೆಲಸ ಉಂಟು. ಎಂತೆಂತವರು ಸತ್ರೆ ಯಾರೂ ಇಲ್ಲದಕ್ಕೆ ಒಬ್ಬ ಶ್ರೇಷ್ಠ ನಾಯಕನೇ ಪಿಂಡ ಪ್ರದಾನ ಮಾಡ್ತಾನೆ. ಅದರ ಅರ್ಥ ಅವನಿಗೆ ಪುಣ್ಯ ಉಂಟು ಅಂತ. ಅಂತವನನ್ನೇ ಹೇಳುವುದು ಶೋಕ ರಾಹಿತ್ಯವನ್ನು ಕೊಡುವವನಾದ ಕಾರಣ ಅಶೋಕ ಅಂತ. ರಾಮ, ಅಷ್ಟು ಸುಲಭದಲ್ಲಿ ಪುಣ್ಯ ಸಂಪಾದನೆ ಮಾಡುವ ಆಲೋಚನೆ ಅಲ್ಲ, ಬೇಡ. ಅನಾಥರಾಗಿ ಸತ್ತವನಿಗೆ ಅಂತ್ಯ ಸಂಸ್ಕಾರ ಮಾಡಿದ್ರೆ ಪುಣ್ಯ ಬರ್ತದೆ ಅನ್ನುವಾಗ ಭಾವಿಸಿ ನಾಳೆ ದಿವಸ ಅನಾಥ ಶವಗಳಲ್ಲಿ ಉಂಟು ಅನ್ನುವಾಗ ಹುಡುಕಿಕೊಂಡು ಹೋಗಬೇಡ. ನಾನು ಕೇಳುವುದಲ್ಲ. ನಿನಗೆ ಪಟ್ಟಾಭಿಷೇಕ ನಿರ್ಣಯವಾಯಿತು, ಪಟ್ಟಾಭಿಷೇಕ ಆಗಲಿಲ್ಲ. ಕಾರಣ ಏನು ಅನ್ನುವಾಗ ನಾನು ಕೇಳುವುದಿಲ್ಲ, ನನಗದು ಪ್ರಸ್ತುತವೂ ಅಲ್ಲ. ಆದರೆ ಆಸೇತು ಹಿಮಾಚಲ ಆಳ್ವಿಕೆಯನ್ನು ಹೊಂದಿದಂತಹ ದಶರಥನಂತಹ ಮಹಾಚಕ್ರವರ್ತಿ
10-60 ಆಯ್ತಾ ಕಾಣ್ತದೆ ಅವನಿಗೆ ಆಯುಷ್ಯ. ಅವನ ಒಂದು ಅಭಿಪ್ರಾಯವನ್ನು, ಅವನೊಂದು ಆಜ್ಞೆಯನ್ನು, ಅವನೊಂದು ಮನೋಗತವನ್ನು ನಿಮ್ಮ ಆಳ್ವಿಕೆಗೊಳಪಟ್ಟ ಸಾಕೇತದಲ್ಲಿ ನಡೆಸುವುದಕ್ಕಾಗುವುದಿಲ್ಲ ಅಂತ ಆದ್ರೆ ನೀವು ನಮ್ಮ ಊರಿಗೆ ಬಂದು ಅಥವಾ ನಮ್ಮ ಕಾಡಿಗೆ ಬಂದು ನಿಮ್ಮ ಆಡಳಿತವನ್ನು ಮಾಡುವುದಕ್ಕೆ ಯಾಕೆ ಹೊರಡ್ತೀರಿ? ಅಯ್ಯ ಮಾರೀಚನೆ, ಇಷ್ಟರವರೆಗೆ ದಶರಥ ಚಕ್ರವರ್ತಿಯ ಯಾವ ನಿರೂಪವು ತಪ್ಪಲಿಲ್ಲ. ಮುಂದೆ ಕಾಲಗತಿಯಿಂದ ಏನಾಗುತ್ತದೋ ನಾನು ಹೇಳಲಾರೆ. ಇದೆಲ್ಲ ರಾಮ ಇಷ್ಟರವರೆಗೆ ತಪ್ಪಲಿಲ್ಲ. ಇದೆಲ್ಲ ರಾಮ ಹೇಳುವ ಮಾತಲ್ಲ. ಇಷ್ಟರವರೆಗೆ ತಪ್ಪಲಿಲ್ಲ, ಇನ್ನು ತಪ್ಪುತ್ತದೋ ಇಲ್ವೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಇಷ್ಟರವರೆಗೆ ಸಾಯಲಿಲ್ಲ, ಇನ್ನು ಸಾಯ್ತಾನೋ ಇಲ್ವೋ ಅನ್ನೋ ಹಾಗೆ ಗೊತ್ತಿಲ್ಲ ಅನ್ನೋ ಹಾಗೆ ಹೇಳಿದಾಗ ಈಗ ನೀನು ಹೇಳುವ ಕಾಲಕ್ಕೂ ನೀನು ಹೇಳುವ ಆದವನ ಮಾತು ತಪ್ಪಕೂಡದು, ಮಾತು ಹುಸಿ ಹೋಗಕೂಡದು. ಯಾಕೆ ಯಾಕೆ ಈಗ ಅಲ್ಲ, ಯೋಚನೆ ಮಾಡು ನೀನು. ಈಗ ನೀನೇ ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದಿ ಎನ್ನುವುದು ಸ್ಪಷ್ಟ. ಪಟ್ಟಾಭಿಷೇಕ ಎನ್ನುವ ನಿರ್ಣಯವೇ ಇನ್ನೂ ಆಗಲಿಲ್ಲ. ಮುಂದಾದೀತೋ ನಮಗೆ ಗೊತ್ತಿಲ್ಲ. ಹಾಗೆಲ್ಲ ಜಾರಿಕೊಳ್ಳುವುದು ವಾಸ್ತವ. ಪನ್ನೀರ ರಾಮನಿಗೆ ಪಂಕಜಾಕ್ಷರಲ್ಲ. ನೀನು ಪ್ರಸಂಗದ ಈಗ ಈ ಪ್ರಸಂಗದಕ್ಕಿಂತ ಮೊದಲುಂಟು, ನಿನಗೆ ಗೊತ್ತಾಗಲಿಲ್ಲ. ನೀನು ಪ್ರಸಂಗ ಬಿಟ್ಟಿದ್ದಂತ ಕಾಣುತ್ತದೆ. ಈಗ ಹೇಳ್ತೇನೆ, ಹಾಗಿದ್ರೆ ಭವಿಷ್ಯ ನಿನ್ನನ್ನು ಎಚ್ಚರಿಸ್ತದೆ ಅಂತ ಆದ್ರೆ ಇದು ಸಂದೇಶ. ಈಗ ನೀನು ಭವಿಷ್ಯವನ್ನು ಹೇಳ್ತಿಂತಾದ್ರೆ ಮುಂದೆ ನಿನ್ನಂತ ಸಾವಿರ ಮಂದಿಯನ್ನು ನಿರ್ನಾಮ ಮಾಡಿ ಧರ್ಮಪೂರಿತವಾದ ನೆಲವಾಗಿ ಈ ಭೂಮಿಯನ್ನು ಪರಿವರ್ತನೆಗೊಳಿಸುವುದಕ್ಕೆ ಇದೊಂದು ಅವಕಾಶ ವೇದಿಕೆ ಅಂತ ಅಂಗೀಕರಿಸಿ. ಏನು ಒಳ್ಳೇದು. ನಾನು ನಿನ್ನನ್ನು ಹೊಡೆದು ಹೆಣ್ಣಿಗೆ ಮಾಡಿದಂತ ಅವಮಾನಕ್ಕೆ ಹೆಂಗೊಲಗೆ ಸರಿಯಾದಂತಹ ಪ್ರಾಯಶ್ಚಿತ್ತವನ್ನು ಮಾಡದೇ ಇರಲಾರೆ.